ಲೋಕದಲ್ಲಿ ನನಗೆ ಹೆಣ್ಣು ಕೊಡುವುದಕ್ಕೆ ಸಾವಿರಾರು ಜನ ಮುಂದೆ ಬರ್ತಾರೆ. ಎಲ್ಲರನ್ನ ಬಿಟ್ಟು ಅದೇ ಮುದ್ದೆ ಇಲ್ಲಿಂದ ಪ್ರಾರಂಭ. ಲೋಕದಲ್ಲಿ ಲೋಕದಲ್ಲಿ ನನಗೆ ಹೆಣ್ಣು ಕೊಡುವುದಕ್ಕೆ ಸಾವಿರಾರು ಜನ ಮುಂದೆ ಬರ್ತಾರೆ. ಬೀಸಿದ್ದಾನೆ ಮಾತಿನ ಪಾಶ. ನಮ್ಮ ಜಾಗದಲ್ಲಿ ಬೇರೆಯವರಿದ್ರೆ ತಕೊಳ್ಬೇಕಿತ್ತು ವಿಷ. ನಾವಿನ್ನೊಬ್ರು ವಿಷ ಕೊಡುವವ್ರು ಬಿಟ್ರೆ ನಾವು ತಕೊಳ್ಳುವವ್ರೇನ? ಅವ ಹೇಳಿದ ಮಾತು ಕೇಳಿದ್ಯಾ? ಅವನ ತೆಗಿ ಮದುವೆ ಆಗದೆ 3 ತಿಂಗಳ ಗರ್ಭಿಣಿ, ಇದಕ್ಕೆ ಕಾರಣ ನೀನು ಅಂತ ಅವ ಹೇಳ್ತಾ ಇದ್ದ. ಅಲ್ಲದೇ ಇದ್ರೆ ಯಾರೋ ಪರಿಸ್ಥಿತಿ ಹಾಳಾದದಕ್ಕೆ ನಾವು ಹೊಣೆಗಾರ. ಅಗತ್ಯ ಇಲ್ಲ. ಯಾರೋ ಹಣ್ಣು ತಿಂದಿದ್ದಾರೆ, ಸಿಪ್ಪೆ ತಿನ್ನುವುದಕ್ಕೆ ನಾನು ಇವತ್ತ ಮಂಗನ ಅಲ್ಲ. ಅದಲ್ಲ, ಹಣ್ಣು ತಿಂದಾಗಿದೆಯಲ್ಲ, ಸಿಪ್ಪೆ ಯಾಕೆ ಇರಿಸಿದ್ರು? ಅದನ್ನು ತಿನ್ನಬೇಕು. ರೀತಿರ ಮಂಗ. ಊಟ ಮಾಡುವ ಮೊದಲದು ಬಾಳೆ ಎಲೆ, ಊಟ ಮುಗಿದ ಮೇಲದು ಎಂಜಲ ಎಲೆ. ಯಾರೋ ತಿಂದು ಬಿಟ್ಟ ಎಂಜಲ ಎಲೆ ತಿನ್ಲಿಕ್ಕೆ ನಾನಂತದ್ದು ನಾಯಿ ಅಲ್ಲ. ಊಟ ಆದ್ಮೇಲೆ ಆ ಬಾಳೆ ಎಲೆಯನ್ನ ಅಂದ್ರೆ ಎಂಜಲ ಎಲೆಯನ್ನ ಒಂದಿಡುವುದಲ್ಲ, ಅದನ್ನ ತಗೊಂಡೋಗಿ ತಿಪ್ಪೆ ಬಿಸಾಡ್ಬೇಕು. ಗೊತ್ತಾಯ್ತಲ್ಲ? ಹುಚ್ಚಪ್ಪ, ನೀನೆ ಬಾಳೆ ಎಲೆ ಅಂತ ಹೇಳಿದ್ರೆ ಯಾರು? ನಾನು ಹೇಳ. ಗರ್ಭಿಣಿ ಆಗುವ ಮೊದಲು ಇವನ ತಂಗಿ. ಎಂಜಲ ಎಲೆ ಅಂತ ಹೇಳಿದ್ರೆ ಯಾರು? ಗರ್ಭಿಣಿ ಆದ ಮೇಲೆ ಇವನ ತಂಗಿ. ಅಂದ್ರೆ ಎಂಜಲ ಎಲೆ ಅಂತ ಹೇಳಿದ್ರೆ ಇವನ ತಂಗಿ ತಗೊಂಡ ತಿಪ್ಪೆ ಬಿಸಾಡ್ಬೇಕಾ? ಬಿಸಾಡ ನೀನು ಕಾಯ್ತ. ಎಂತ ಬಿಸಾಡುವುದು? ನಿನಗೆ ಅನುಕೂಲ ಆದಂತ ಉದಾಹರಣೆ ನೀನು ಕೊಟ್ಕೊಳ್ಳುವುದೇನಾ? ಮತ್ತೆ ನಿನಗೆ ಅನುಕೂಲ ಆದ ಉದಾಹರಣೆ ಉತ್ತರ ಕೊಡ್ಲಿಕ್ಕೆ ನಾನಿದ್ದಲ್ಲ. ನಾನು ನಿನ್ ಜನ ಅಲ್ಲ, ಗೊತ್ತಾಯ್ತಲ್ಲ? ನಾನು ನಿನ್ ಜನ ಅಲ್ಲ. ಈಗ ನಮಗೇನು ಅಗತ್ಯ ಇತ್ತ? ನಮಗೆ ಅಗತ್ಯ ಇಲ್ಲ. ಅವ್ರಿಗೆ ಅಗತ್ಯ ಇತ್ತು, ನಾವಿದ್ದಲ್ಲಿ ಅವ್ರು ಬಂದದ್ದು. ಹೌದು, ನಮ್ಗೆ ಅಗತ್ಯ ಇಲ್ಲ. ಅಗತ್ಯ ಇಲ್ಲ. ಸಂತೆ ಅಂತ ಇಲ್ಲ. ಈ ಪ್ರಕರಣ ಇನ್ನೊಂದು ಪ್ರಕರಣ ಮಾಡ್ತಾವ. ನೀನಾಗ ಬರುವಾಗ ಹೇಳಿದ ಮಾತೇನು? ಅವ್ರು ಒಪ್ಲಿಲ್ಲ ಆದ್ರೆ ಅವ್ರಿಗೆ ಕಾಲಿಗಾದ್ರೂ ಬೀಳ್ತೇನೆ ಅಂತ ಹೇಳ್ತಲ್ವಾ? ಈಗ ಕಾಲು ಕಡಿಬೇಕು ಅನಿಸ್ತಾ ಉಂಟು. ಅದು ಮಾತು ನೋಡ, ಸರಿ ಉರಿತಾ ಉಂಟು. ಉದಾಹರಣೆಯನ್ನ ಸರಿ ಮಾಡ್ಲಿಕ್ಕೆ ನಮ್ಮಿಂದ ಆಗ್ಲಿಲ್ಲ. ಅವ್ರವ್ರೊಳಗೆ ಸರಿ ಆದ್ಮೇಲೆ ನಾವು ಮಾತಾಡ್ಬೋದು. ಅಂದ್ರೆ ಏನು? ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ ಕೇಳಿ. ನನ್ನಿಷ್ಟ ಅದು. ಮಡಿಕೆ ಸರಿ ಇದ್ದಾನೆ, ಆಹಾರ ಪದಾರ್ಥ ಹಾಕ್ಬಹುದು, ನೀರನ್ನು ಹಾಕ್ಬಹುದು. ಇದು ಶ್ವಾನ ಮುಟ್ಟಿದ ಗಡಿಗೆ ನಮಗ್ ಬೇಕೇನ? ಒಳ್ಳೆ ಮಾತನ್ನಾಡಿದ್ದೀಯಾ. ಆದ್ರೂ ಒಂದು ಮಾತು ಉಂಟಲ್ಲ, ಏನು? ನಾಯಿ ಮುಟ್ಟಿದ್ದು ನಾಯಿಗೆ ಹೇಳುವ ಮಾತಿಲ್ಲವೇ? 100ಕ್ಕೆ 100 ಸತ್ಯ. ಕಾಶಿ, ಇದು ನಾಯಿ ಮುಟ್ಟಿದ್ದಲ್ಲ, ಮತ್ತೆ ಅವತ್ ನಾನು ಮುಟ್ಟಿದ್ದು. ಒಂದರಿಂದ 2ನೇ ಮೆಟ್ಲಿದೆಯಾ? ಮೆಟ್ಲಲ್ಲ, ಮನೆ ಪಂಚಂಗೂ ಹಾಕಿದ್ದೆ. ತಂಗಿ ಯಾರು ಅಂತಾನೆ ಗೊತ್ತಿಲ್ಲ, ನಾನು ಅವಳನ್ನು ನೋಡ್ಲಿಲ್ಲ, ನಾನು ಅವಳನ್ನು ಪ್ರೀತಿಸ್ಲಿಲ್ಲ. ಅವಳ ಗರ್ಭಕ್ಕೆ ಕಾರಣಕರ್ತ ನಾನಲ್ಲ. ಹಾಗಾಗಿ ನಿನ್ನ ತಂಗಿಯನ್ನು ನಾನು ಮದುವೆ ಆಗುವುದಕ್ಕೆ ಸಾಧ್ಯ. ಮತ್ತೆ ಇವರಲ್ಲಿ ಎಂತ ಮಾತು? 4 ಮುಸುರು ಮೇಲೆ ಬಿಟ್ಕೊಂಡು ಎಳ್ಕೊಂಡು ಹೋಗ್ಬಿಟ್ಟು ಕೈ ಕಟ್ಟಾಡ್ತಾರೆ. ಕೊಡ್ಲಿಕ್ಕೆ ನಾಯಿ ಮರಿಯ ಬಿಡ್ತೀಯ? ನಾವು ಹೇಗೆ ನಮ್ಮ ಮಾತಿಗೆ ಅವರು ಒಪ್ಪಲಿಲ್ಲ ಅಂತಾರೆ, ನಮ್ಮ ದಾರಿಗೆ ಅವರು ಬರ್ಲಿಲ್ಲ ಅಂತಾರೆ. ಅವ್ರ ದಾರಿಲೇ ನಾವು ಮುಂದೆ ಹೋಗುವ. ತೊಂದ್ರೆ ಏನು? ಓ ಭಾವ ಏನೋ? ಇಲ್ಲಪ್ಪ, ಹಿಂಗೆ ಅಂತ ಆಯ್ತಾ? ಇಷ್ಟೊತ್ತು ಪ್ರಕರಣಕ್ಕೆ ಸಂಬಂಧ ಇಲ್ಲ, ನನಗೆ ಗೊತ್ತಿಲ್ಲ ಅಲ್ಲ ಹೇಳ್ಕೊಂಡು ಅವ್ರು ಭಾವ ಅಂದ ತಕ್ಷಣ ಹೇಳ್ತೀರ. ಭಾವೋದ್ವೇಗದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ. ಏನೇ ಆದ್ರೂ ನಿನ್ನ ತರದಿಂದ ಬಿಡ್ಬೇಡ, ಗಟ್ಟಿಯಾಗಿ ನಿಲ್ಲ ನೀನು. ನೋಡ ಓ ಭಾವ ಇಲ್ಲಪ್ಪ, ಎಂತದ ಭಾವ ಬಿಡ್ಲಿಕ್ಕೆ ಸನ್ನಿವೇಶ ಕಲ್ಪನೆ ಇಲ್ಲ ಮರ. ಭಾವ ಬಿಡ್ಲಿಕ್ಕೆ ಭಾವ ಬಿಡಿ ಬರಲಿ. ಯಾಕೆ ಬಾಂಬ್ ಬಿಡುದು? ಅವನಿಂದ ಅಲ್ವಾ ಪ್ರಕರಣ ಆದದ್ದು? ಬಾವು ಈಗ 3 ತಿಂಗಳು ಮಾಡ್ಕೊಂಡು ಬಾಂಬ್ ಬಿಡುದ? ಈಗ ಪಂಚಾಂಗ ಹಾಕಿದವ ಭಾವನೆ ವಾಡಿಯು ಹಿರಿಯರ್ಬೇಕು. ತಪ್ಪಿತಸ್ಥರು ನೀವು ಎನ್ನುವ ಹಾಗೆ ತಿಳಿದಿದೆ ನನಗೆ. ನೀವು ಪದೇ ಪದೇ ನೀವು ಅಂತ ಹೇಳ್ಬೇಡಿ. ಇದ್ರ ನನ್ನ ಪಾತ್ರ ಏನೂ ಇಲ್ಲ.
ಭಾವ ಎನ್ನುವಂತ ಗೌರವ ಭಾವದಿಂದ ಅವರನ್ನ ಕರೆದದ್ದು. ಹಾಗೆ ಗೌರವ. ಅದಕ್ಕಾಗಿ ಬನ್ನಿ. ನನ್ನ ತಂಗಿಯನ್ನು ನೀವು ವರಿಸಲೇಬೇಕು. ಅವಳನ್ನ ವರಿಸ್ತೀರಿ ಅಂತ ಆದ್ರೆ ವರದಕ್ಷಿಣೆಯಾಗಿ ನಿಮಗೆ ಏನ್ ಬೇಕು, ಎಷ್ಟು ಬೇಕು, ಯಾವುದು ಬೇಕು, ಎಲ್ಲಿ ಬೇಕು, ಏನ್ ಬೇಕು ಕೇಳಿ ತಂದ ಕೊಡ್ತೇನೆ. ಈಗ ನೋಡು, ಸರಿ ಸಿಕ್ಕಿದ್ದಾನೆ, ಜುಟ್ಟ ಸರಿ ಸಿಕ್ಕಿದೆ. ಈಗ ಸರಿ ಆಡಿಸ್ಬೇಕು. ಆಡಿಸೋದು ಮಾತ್ರ ಅಲ್ಲ, ಸರಿ ಕೇಳು. ಕೇಳುವಾಗ ನನಗೂ ಸೇರಿಸಿ ಕೇಳು. ಯಾಕೆ ನನಗೂ ಪಾಲು ಬೇಕು. ನಿನಗೆ ಇದ್ರಲ್ಲೆಲ್ಲ ಪಾಲಿಲ್ಲ, ನೀ ಕೊಡ್ತೇಂದ್ರೆ ನಂಗೆ ಬೇಡ. ಮತ್ತೆ ಯಾವ್ದ್ರಲ್ಲಿ? ಇದರ ಮಾತ್ರ ಪಾಲು. ಸರಿ ಕೇಳ್ತೇನೆ. ನಮ್ಮದೊಂದೇ ಕಾಶಿ ಈಗ ಅವ ಕೇಳ್ತಾನಂತ ಹಾ. ನಾನೇನ ಮಾತಾಡ್ಲಿಕ್ಕೆ ಉಂಟೇನ? ಇನ್ನು ಯೋಗ್ಯತೆ ಏನು, ನಿನ್ನ ಅಂತಸ್ತೇನು, ನಿನ್ನ ಮಟ್ಟ ಏನು, ನಿನ್ನ ಹಣೆ ಬರ ಪ್ರಕರಣ ಏನು? ನನ್ನ ಕೈ ಏನು, ನಿನ್ನ ಮುಖ ಏನು, ಕಟ್ಟೇನು? ಅದು ಯಾವ್ದು ಬೇಡ. ನೀವು ವಿಷಯ ನಾ ಬಿಡಿಸ್ತೇನೆ. ಅದು ಅಲ್ಲಿಂದ ಬಂದದ್ದಾನ. ಏನಂತ ಕೇಳು. ಏನಂತೆ ಕತ್ತರಿಸ್ತಾನೆ, ಅಭಿನಯ ಮಾಡ್ತಾರೆ. ಎಲ್ಲಿಂದ ಬಂದು ವಿಷಯ ಬರಬೇಕು. ಏನಂತೆ? ಅಹಂಕಾರ ತೋರಿದ್ರೆ ತಲೆ ಮಾಡಿತಾರ. ಅಹಂಕಾರ ತೋರ ಚಲನೆ. ಅಹಂಕಾರ ಅದು ಅಲ್ಲಿಂದ ಬಂದದ್ದು. ಅಹಂಕಾರ ಅಲ್ಲ, ವಿನಯದ ಮಾತು ಅಂತೆ. ಅಹಂಕಾರ ಅಲ್ಲ, ವಿನಯದ ಮಾತು ಅಂತೆ. ಬೇರುಳ್ಳಿ ಮಾತು. ಯಾವನವ? ವಿನಯ ಬೇರುಳ್ಳಿ. ಅವ ಯಾರ ತಂಡ? ವಿನಯದ ಮಾತು. ಹಾಗೆ ಇಲ್ಲಿಂದ ಬಂತ ಅಲ್ಲಿ ಹೋಗುದೇ. ಅಲ್ಲಿಂದ ಬಂದ್ರೆ ಈಚೆ ಕೆಲಸ ನೋಡುವ. ಇಲ್ಲ ಅಲ್ಲ, ಇಲ್ಲಿಂದ ಬಂದು ಅಲ್ಲಿಗೆ ಹೋಗ್ಬೇಕಲ್ಲ. ನಿನ್ನ ತಂಗಿಯನ್ನು ಮದುವೆ ಆಗ್ತೇನ? ನೀನ್ ತೆಗೆದು ಆಗ್ತಾರ. ನನ್ ತಂಗಿ ಇಲ್ಲಲ್ಲ, ಬೇಡ, ಅಕ್ಕಿ ಅದು ನೋಡಿಲ್ಲ. ಅಕ್ಕಿ ಇಲ್ಲ, ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ಇದು ಬರೀ ಅಲ್ಲೇ ಆಚೆ ಕಿಚ್ಚಿಗೆ ಯಾರಿಲ್ಲ ಅಂದ್ರೆ ಯಾರು ಇಲ್ಲ ಅಲ್ಲೇ ಹೇಳ. ಆಯ್ತಾ, ನಿನ್ ತಂಗಿ ನಾನು ಮದುವೆ ಆಗ್ತಾ. ಎಂತ ಅದ್ರಲ್ಲ ನನ್ನ ಯಾಗೋದಲ್ಲ ನಿನಗೆ ಹುಚ್ಚ. ನಿನಗೆ ನೀ ಅಂತ ಹೇಳಿ ಸಾಧ್ಯ ಮಾಡಿ. ಸರಿ ವಿಚಾರ ಮಾಡು. ಏನು ತಿಂದವ ಇವ, ತಿನ್ಸ್ಲಿಕ್ಕೆ ಬಂದವ ಅವ, ಧರ್ಮಕ್ಕೆ ತಿಂತಿರೋದು ನಾವಿಲ್ಲ. ಸ್ವಲ್ಪ ಜಾಗ್ರತೆಯನ್ನು ಮಾತಾಡಕ್ಕೆ ಯಾವತ್ತು ಏನೋ ಅಲ್ಲಿಂದ ಬಂದು ಮಾತಾಡೋದು. ಆಯ್ತು, ಅದಕ್ಕೆ ಏನಾಗ್ಬೇಕಂತ ಕೇಳು. ಅವ್ನು ಹೇಳ್ತಾ ನಾನು ಅಭಿನವ ಮಾಡಿ ಈ ಕಡೆ ನೋಡುದು, ಆ ಕಡೆ ನೋಡು. ಆಯ್ತು, ಏನಾಗ್ಬೇಕು? ಆಯ್ತು, ಏನಾಗ್ಬೇಕು? ಒಪ್ಪಿದ್ದರಂತ ನಿನ್ನ ಬೂಟಾಟಿಕೆ ಮಾತನ್ನ ಮುಂದುವರಿಸಿದ್ರೆ ಜಾಗ್ರತೆ. ಒಪ್ಪಿಗೆ ಅಂತ ಹೇಳಿ ಪೂಟಾಟ ನನ್ನ ಬೂಟ ನೀವು ದೇವಸ್ಥಾನ ಹೋಗ್ತೀವಿ ಅಂತ ಹೇಳಿ ನೀವು ಬಿಡುದಿಲ್ಲ. ಊಟಾಟಿಕೆಯ ಮಾತು ನಡಲಿಕ್ಕಿಲ್ಲ ಹೇಳು. ಊಟಾಟ ಮಾಡ್ತಾರೆ, ಹೊಡೆದು ಚೆಲ್ಲಿ ಬಿಡ್ತೇನೆ. ಊಟಾಟಿಕೆ ಮಾತು ನಡಿಲಿಕ್ಕಿಲ್ಲ. ಸರಿ ಸರಿ. ಒಪ್ಪಿದ ಮಾತು ಅಂತೆ. ಅಲ್ಲ ಅಲ್ಲ, ಒಪ್ಪಿದ ಮಾತು ಅಲ್ಲ ಅಲ್ಲ ಸರಿಯಲ್ಲ. ಒಪ್ಪಿ ಮಾತು. ಇದು ಹೇಳಲ್ಲ ಮರ, ಇದು ಅಭಿನಯ ಇದೆ. ಇದು ಕ್ರಿಯೆಯ ಪುಣ್ಯಾತ್ಮ. ಕ್ರಿಯೆ ಇಲ್ಲ ಅಂತ ಹೇಳ್ಬಾರೆ ಮೊದ್ಲೇ. ಇದು ಪ್ರತಿಕ್ರಿಯೆ ಪುಣ್ಯ. ಪ್ರತಿಕ್ರಿಯೆ ಸ್ವಲ್ಪ ಹೊತ್ತು ನಮ್ಮಿಬ್ರು ಅಂತ್ಯಕ್ರಿಯೆ ಅದಲ್ಲ, ಮತ್ತೆ ಲೋಕದಲ್ಲಿ ನನಗೆ ಹೆಣ್ಣು ಕೊಡುವುದಕ್ಕೆ ಸಾವಿರಾರು ಜನ ಮುಂದೆ ಬರ್ತಾರೆ. ಎಲ್ಲರನ್ನ ಬಿಟ್ಟು ಮುದ್ದಿನ ಅದೇ ಮೊದಲಿಂದ ಇಲ್ಲಿಂದ ಪ್ರಾರಂಭ. ಅಲ್ಲ ಎಲ್ಲ ಮುದ್ದಿನ
ಲೋಕದಲ್ಲಿ ಲೋಕದೆಲ್ಲ ಬರ್ಬೇಕು. ಹೇಳ, ಲೋಕದಲ್ಲಿ ಹೇಳಪ್ಪ ಹೇಳು ಹೇಳಪ್ಪ ರಾಜ, ಹೇಳ್ತೀನೋ ಲೋಕದಲ್ಲಿ ನನಗೆ ಹೆಣ್ಣು ಕೊಡುವುದಕ್ಕೆ ಸಾವಿರಾರು ಜನ ಮುಂದುವರುತ್ತಾರೆ. ಓರ್ಲರಿ ಎಲ್ಲರನ್ನ ಬಿಟ್ಟು ನಿನ್ನ ತಂಗಿಯನ್ನು ನಾನು ಮದುವೆ ಆಗಬೇಕು ಅಂತಾದ್ರೆ ಆದ್ರೆ? ನನ್ನದೊಂದು ಬೇಡಿಕೆ ಇದೆ, ನನ್ನದೊಂದು ನಿಬಂಧನೆ ಇದೆ. ನನ್ನ ಬೇಡಿಕೆಯನ್ನು ಈಡೇರಿಸಿದ್ರೆ ಮಾತ್ರ ನಿನ್ನ ತಂಗಿಯನ್ನ, ನಿನ್ನ ಭಗಿನಿಯನ್ನ, ನಿನ್ನ ಸಹೋದರಿಯನ್ನ ಮದುವೆ ಆಗುವುದಕ್ಕೆ, ವಿವಾಹ ಆಗುವುದಕ್ಕೆ, ಸ್ವಯಂವರಕ್ಕೆ ನನ್ನ ಮನಸ್ಸು ಒಪ್ಪುತ್ತಾ ಉಂಟು. ನನ್ನ ಬೇಡಿಕೆಗೆ ಒಪ್ಪಿದ್ರೆ ಮಾತ್ರ. ಇವರ ಬೇಡಿಕೆ ಒಪ್ಪಿದ್ರೆ ಮದುವೆ ಆಗ್ತಾನೆ. ಮಾತಷ್ಟು ಉದ್ದ ಎಂತದೆ ಭಗಿನಿ ಸೋದರಿ ಎಲ್ಲ ಒಂದೇ ಇದೆ. ಅವನ ಬೇಡಿಕೆ ಏನುಂಟು ಎಲ್ಲ ಇಡಿರ್ಬೇಕು. ಬೇಡಿಕೆ ಈಡೇರಿಸಿದ್ರೆ ಮದುವೆ ಆಗ್ತಾರೆ. ನಾನಲ್ಲ ಆಗ್ತಾರೆ. ಕೇಳಿದ್ದನ್ನ ಕೊಡುವುದಕ್ಕೆ ಸಿದ್ಧ ಬದ್ಧನಿದ್ದೇನೆ. ಸಿದ್ಧ ಬದ್ಧ. ಬದ್ಧ ಸಿದ್ಧ. से